ಕೆಎಸ್ಆರ್ಟಿಸಿ ಬಸ್ಸುಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಘಟನೆ ಮಂಗಳೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಗ್ರಾಮದ ಗುಂಡ್ಯ ಸಮೀಪ ಅಡ್ಡಹೊಳೆ ಎಂಬಲ್ಲಿ ನಿನ್ನೆ ಸಂಜೆ ನಡೆದಿದೆ. ಧರ್ಮಸ್ಥಳದಿಂದ ಬೆಂಗಳೂರಿನ ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸು ಹಾಗೂ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸು ನಡುವೆ ಅಡ್ಡಹೊಳೆ ಪೆಟ್ರೋಲ್ ಬಂಕ್ನ ಸಮೀಪ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಘಟನೆಯಲ್ಲಿ 2 ವಾಹನಗಳು ಜಖಂಗೊಂಡಿದ್ದು, ಹಾಸನ ಮೂಲದ ದಂಪತಿ ನಾಗೇಂದ್ರ ಪ್ರಸಾದ್ ಹಾಗೂ ಭಾರತಿ ಎಂಬುವರು ಗಾಯಗೊಂಡಿದ್ದು, ಅವರನ್ನು ಶಿರಾಡಿಯ ಆಂಬ್ಯುಲೆನ್ಸ್ ಮೂಲಕ ಚಿಕಿತ್ಸೆಗಾಗಿ ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ರಸ್ತೆಯ ಮಧ್ಯೆ ಅತಿ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಸುಗಳು ಅಪಘಾತಗಳು ನಡೆಯುತ್ತಲೇ ಇದೆ. ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕತೆಯ ಚಾಲನೆ ಈ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಇವರು ರೊಚ್ಚಿಗೆದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿಮಗೆ ಉಂಟಲ್ಲ, ನಿಮಗೆ ನೀವು ಟರ್ನಲ್ಲೇ ಓವರ್ಟೇಕ್ ಮಾಡೋದು ಜಾಸ್ತಿ. ನಾವು ನೋಡ್ತಾ ಇದ್ವಿ ಕೆಎಸ್ಆರ್ಟಿಸಿ ನೋಡಿ, ಈಗ 4-5 ಆಕ್ಸಿಡೆಂಟ್ ಆಗಿದೆ ಗುಂಡ್ಯದಿಂದ ಈ ಕಡೆ. ನಿಮ್ಮದೇ ಕೆಎಸ್ಆರ್ಟಿಸಿ ಅವರದೇ ತಪ್ಪು ಗೊತ್ತಾ, ಯಾರ್ಯಾರನ್ನ ಸಾಯಿಸೋಕ್ಬೇಕಾಗಿ. ಹಾಂ, ನೀವೆಂತಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಿ? ಒಂದು 5 ನಿಮಿಷ ಲೇಟ್ ಆದರೆ ಏನಾಗುತ್ತೆ ನಿಮಗೆ? ನಿಮಗೆ ಉಂಟಲ್ಲ, ನಿಮಗೆ ಚಪ್ಪಲಿಯಲ್ಲಿ ಹೊಡಿಬೇಕು. ನಾವೆಲ್ಲ ಹೊಡೆದ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಗೊತ್ತಾಯ್ತಾ? ಕೆಎಸ್ಆರ್ಟಿಸಿ ಹೊಡೆದ್ರೆ ನಮ್ಮ ಮೇಲೆ ಕೇಸ್ ಮಾಡ್ತೀರಾ, ಅದಕ್ಕೆ ನಾವು ಹೊಡೆಯಲ್ಲ.